ಮೂಡುಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಶ್ರಯದಲ್ಲಿ ಕರ್ನಾಟಕ ಸರ್ಕಾರದ ಉಚಿತ ಕೋವಿಡ್ ಲಸಿಕಾ ಬೃಹತ್ ಅಭಿಯಾನ ವಿದ್ಯಾಗಿರಿಯ ನುಡಿಸಿರಿ ವೇದಿಕೆಯಲ್ಲಿ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಅಭಿಯಾನಕ್ಕೆ ಚಾಲನೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 15 ಲಕ್ಷ ಮಂದಿ ಪ್ರಥಮ ಹಂತ ಹಾಗೂ 4 ಲಕ್ಷ ಮಂದಿ ಎರಡನೇ ಹಂತದ ಲಸಿಕೆಯನ್ನ ಪಡೆದಿದ್ದಾರೆ. 24 ಗ್ರಾಮಗಳಲ್ಲಿ 100% ಮಂದಿ ಮೊದಲ ಹಂತದ ಲಸಿಕೆಯನ್ನ ಪಡೆದಿದ್ದಾರೆ. ಲಸಿಕೆ ತಯಾರಿ ಮತ್ತು ವಿತರಣೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ ಎಂದು ಅವರು ಹೇಳಿದರು. ಇವತ್ತು ಪ್ರಧಾನಮಂತ್ರಿಗಳ ಜನ್ಮದಿನ. ಇದಕ್ಕೆ ಪ್ರಧಾನಮಂತ್ರಿಗಳು ದೇಶ ಸರ್ಕಾರ ಒಂದು ಯೋಚನೆಯನ್ನು ಮಾಡಿದ್ರು. ಇವತ್ತು ಅತಿ ದೊಡ್ಡ ಒಂದು ಡ್ರೈವ್ ಆಗುತ್ತೆ, ಜಾಗೃತಿ ಕಾರ್ಯಕ್ರಮ ಡ್ರೈವ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತೆಲ್ಲ ಕಡೆಗಳಲ್ಲೂ ವ್ಯಾಕ್ಸಿನೇಷನ್ ಡ್ರೈವ್ಗಳಾಗಬೇಕು ಅಂತ ಹೇಳಿ ದೊಡ್ಡ ಕ್ಯಾಂಪ್ಗಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದವರೆಗೆ ಮತ್ತು ಯಾವುದೇ ಸಂಘ ಸಂಸ್ಥೆ ಕೇಳಿದ್ರು ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಇದು ಇವತ್ತು ಸುಮಾರು 1.5 ಲಕ್ಷ ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ಕಾರ್ಯಕ್ರಮಗಳಿಗೆ 1.5 ಲಕ್ಷ ಜನರಿಗೆ ಅತಿ ಹೆಚ್ಚು ಜನರಿಗೆ ತಗೊಂಡಿದ್ದಾರೆ. ಎರಡನೇದು ಫಸ್ಟ್ ಡೋಸ್ ಆದವರಿಗೆ ಸೆಕೆಂಡ್ ಡೋಸ್ ಕೊಡಬೇಕಾದ್ರೆ ಸಮಸ್ಯೆಗಳಿದ್ದಾವೆ, ಆ ಟೈಮ್ ಪಾರಾಗುತ್ತೆ. ಆದರೂ ಹುಡುಕಿ ಯಾರ್ಯಾರು ಹಾಕಿದ್ದಾರೆ ಅಭಿನಂದನೆ ಸಲ್ಲಿಸ್ತೇನೆ. ಬಾಳಿಗೆ ಯಾರು ಏನು ಹೇಳಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ದೊಡ್ಡ ಜನಸಂಖ್ಯೆ ಇರತಕ್ಕಂಥ ದೇಶದಲ್ಲಿ ಉಚಿತವಾಗಿ ವ್ಯಾಕ್ಸಿನೇಷನ್ ಕೊಟ್ಟಿರ್ತಕ್ಕಂಥ ದೇಶ ಇದ್ದರೆ ಭಾರತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡಬೇಕು. ನಮ್ಮದು ಕಲ್ಪನೆ ಇರತಕ್ಕಂಥದ್ದು ಡಿಸೆಂಬರ್ 1ನೇದಾದಾಗ ಈ ದೇಶದ 130 ಕೋಟಿ ಜನರಿಗೂ ವ್ಯಾಕ್ಸಿನ್ ಆಗಬೇಕು ಅಂತ ಹೇಳ್ತಕ್ಕಂಥ ನರೇಂದ್ರ ಮೋದಿ ಕಲ್ಪನೆ ಇದೆ. ಡಾಕ್ಟರ್ಗಳು ಆಧಾರಿತವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನನಗೆ ಇಡೀ ದೇಶದಲ್ಲಿ 2 ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಡಬೇಕು ಅಂತ ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರ ಕಲ್ಪನೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1.5 ಲಕ್ಷ ಜನರಿಗೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದಿದೆ. ಎಲ್ಲರೂ ಇವತ್ತು ಸಹಕಾರಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಇವತ್ತು ಮೂಡುಬಿದ್ರೆಗೆ ಬಂದಿದ್ದೇನೆ. ಡಾಕ್ಟರ್ ಮೋಹನ್ ಆಳ್ವ ಅವರು 2 ದಿನಗಳ ಹಿಂದೆ ನಾನು ಕ್ಯಾಂಪಸ್ಸಲ್ಲಿದ್ದೆ, ನೀವು ಬರಬೇಕು ನನ್ನ ಸೌಭಾಗ್ಯ. ನರೇಂದ್ರ ಮೋದಿಯವರ ಜನ್ಮದಿನ, ನರೇಂದ್ರ ಮೋದಿಯವರ ಕಲ್ಪನೆ ಇರತಕ್ಕಂಥದ್ದು ಎಲ್ಲ ನಿಲ್ಲಿಸಿ ಪ್ರಚಾರದ ಕಾರ್ಯಕ್ರಮಗಳನ್ನು. ಈ ವೇಳೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ, ಟ್ರಸ್ಟಿ ವಿವೇಕ್ ಆಳ್ವ, ಆರೋಗ್ಯ ಸಲಹಾ ಸಮಿತಿ ಸದಸ್ಯ ಎಂ ಬಾಹುಬಲಿ ಪ್ರಸಾದ್, ಪುರಸಭೆ ಅಧ್ಯಕ್ಷ ಪ್ರಸಾದ್ ಕುಮಾರ್, ಸದಸ್ಯೆ ಶ್ವೇತಾ ಪ್ರವೀಣ್ ಜೈನ್, ಗಿರೀಶ್ ಕುಮಾರ್, ಮುಖ್ಯಾಧಿಕಾರಿ ಇಂದು, ಮೂಡ ಅಧ್ಯಕ್ಷ ಮೇಘನಾಥ ಶೆಟ್ಟಿ, ಸದಸ್ಯ ಲಕ್ಷ್ಮಣ ಪೂಜಾರಿ, ಬಿಜೆಪಿ ಮಂಡಲ ಅಧ್ಯಕ್ಷ ಸುನೀಲ್ ಆಳ್ವ, ಮುಖಂಡ ಕೆಪಿ ಜಗದೀಶ್ ಅಧಿಕಾರಿ ಮತ್ತಿತರರು ಉಪಸ್ಥಿತರಿದ್ದರು.